ಅಂದು 1891 ಇಸವಿಯ ಏಪ್ರಿಲ್ 14. ಇಂತಹ ಪುತ್ರನಿಗೆ ಜನ್ಮ ನೀಡಿದ್ದಕ್ಕಾಗಿ ಭೂಮಿ ತಾಯಿ ಹೆಮ್ಮೆ ಪಟ್ಟ ದಿನ. ಅದು ಮಧ್ಯಪ್ರದೇಶದ ಮಾಹೋ ಎಂಬ ಮಿಲಿಟರಿ ಕ್ಯಾಂಪ್. ಅಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಅಲ್ಲಿ ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದ ಸಂವಿಧಾನ ಶಿಲ್ಪಿ ಡಾ.ಬಿ.ಆರ್.ಅಂಬೇಡ್ಕರ್ ಅವರ ಜನನವಾಗಿತ್ತು. ಅಂದು ಯಾರಿಗೂ ತಿಳಿದಿರಲಿಲ್ಲ ಈ ದೇಶಕ್ಕೆ ಬಲಿಷ್ಠವಾದ ಸಂವಿಧಾನವನ್ನು ನೀಡುವ ಮೂಲಕ ಸಾಮಾಜಿಕ ಅಸಮಾನತೆಯನ್ನು ಸುಟ್ಟು ಹಾಕುವ ಸೂರ್ಯ ಉದಯವಾಗಿದ್ದಾನೆಂದು. ಹೌದು, ಇಂದು ಅಂಬೇಡ್ಕರ್ ಅವರು ಭಾರತದಲ್ಲಿ ಜನಿಸದೇ ಇರುತ್ತಿದ್ದರೆ ಈ ದೇಶದ ಸಾಮಾಜಿಕ ಅಸಮಾನತೆ ಹೇಗಿರುತ್ತಿತ್ತು ಎನ್ನುವುದನ್ನು ಊಹಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಆ ಕಾಲದಲ್ಲಿ ಭಾರತ ದೇಶವು ಪರಕೀಯರ ಕೈಯಲ್ಲಿತ್ತು. ಆದರೆ ನಮ್ಮದೇ ದೇಶದ ಮೂಲ ನಿವಾಸಿಗಳು ನಮ್ಮವರ ಮಧ್ಯೆಯೇ ಜಾತಿಯ ಕಾರಣಕ್ಕಾಗಿ ಪರಕೀಯರಾಗಿದ್ದರು. ಮನುಷ್ಯನನ್ನು ಮನುಷ್ಯನ ರೀತಿಯಲ್ಲಿ ನೋಡದ ಕಾಲವದು. ಹೆಣ್ಣು ಮಕ್ಕಳ ಪರಿಸ್ಥಿತಿಯಂತೂ ಹೇಳಲು ಸಾಧ್ಯವಾಗದ ಸ್ಥಿತಿಯಲ್ಲಿತ್ತು. ಹೆಣ್ಣನ್ನು ಕೇವಲ ಭೋಗದ ವಸ್ತು ಎಂದು ಪರಿಗಣಿಸುತ್ತಿದ್ದ ಮನುವಾದಿ ಮನಸ್ಥಿತಿ ಆಕೆಯ ಸ್ವಾತಂತ್ರ್ಯವನ್ನೆಲ್ಲ ಕಿತ್ತು ದಾಸ್ಯದಲ್ಲಿ ಜೀವಿಸುವ ಸ್ಥಿತಿಗೆ ತಂದಿತ್ತು. ಆದರೆ ಇಂದು ಡಾ.ಬಿ.ಆರ್.ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನವು ಮಹಿಳೆಗೆ ದೇಶದಲ್ಲಿ ಅತ್ಯುನ್ನತವಾದ ಸ್ಥಾನವನ್ನು ನೀಡಿದೆ. ಜೊತೆಗೆ ಸಾಮಾಜಿಕ ಅಸಮಾನತೆಯನ್ನು ಗಮನಾರ್ಹವಾಗಿ ಬದಲಿಸುತ್ತಾ ಬಂದಿದೆ. ಅಂಬೇಡ್ಕರ್ ಅವರು ಅಪ್ಪಟ ದೇಶಭಕ್ತ. ನಾನು ಭಾರತೀಯ ಮೊದಲಿಗೂ ಕೊನೆಗೂ ಎಂಬ ಅವರ ಮಾತು ಯುವಕರ ಎದೆಯಲ್ಲಿ ದೇಶ ಪ್ರೇಮವನ್ನು ಉಕ್ಕಿಸುತ್ತದೆ. ಇತಿಹಾಸ ತಿಳಿಯದವರು ಇತಿಹಾಸವನ್ನು ಸೃಷ್ಟಿಸಲಾರರು ಎಂಬ ಅವರ ವಾಕ್ಯವು ಈ ದೇಶದ ಇತಿಹಾಸವನ್ನು ತಿಳಿದುಕೊಳ್ಳುವುದು ಎಷ್ಟು ಮಹತ್ವದ್ದು ಎನ್ನುವುದನ್ನು ಸಾರಿದೆ. ಜೊತೆಗೆ ಇತಿಹಾಸದಲ್ಲಿ ಆಗಿರುವ ತಪ್ಪುಗಳನ್ನು ತಿದ್ದಿಕೊಂಡು ದೇಶವನ್ನು ಮುನ್ನಡೆಸಬೇಕಿದೆ ಎಂಬ ಸಂದೇಶವನ್ನು ನೀಡಿದೆ. ಬ್ರಿಟಿಷರ ವಶದಲ್ಲಿದ್ದ ಭಾರತಕ್ಕೆ ಬಿಡುಗಡೆ ದೊರೆತ ಸಂದರ್ಭದಲ್ಲಿ ಈ ದೇಶ ಯಾವ ದಿಕ್ಕಿನಲ್ಲಿ ಸಾಗಬೇಕು ಎನ್ನುವ ದಾರಿಯನ್ನು ತೋರಿದವರು ಅಂಬೇಡ್ಕರ್. ಇಂದಿಗೂ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನಕ್ಕೆ ವಿಶ್ವವೇ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಇಡೀ ವಿಶ್ವದಲ್ಲೇ ಅತ್ಯಂತ ಮೌಲ್ಯಯುತವಾದ ಸಂವಿಧಾನ ಭಾರತದ ಸಂವಿಧಾನವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಭಾರತದ ಸಂವಿಧಾನದ ಮಹತ್ವ ಭಾರತೀಯರಿಗೆ ಅರಿವಾಗುತ್ತಿದೆ. ಯುವ ಸಮುದಾಯವು ಸಂವಿಧಾನದ ಮೌಲ್ಯಗಳು ಮತ್ತು ಆಶಯಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರುತ್ತಿರುವುದು ದೇಶವು ಇನ್ನಷ್ಟು ಬಲಿಷ್ಠವಾಗುತ್ತಿದೆ ಎನ್ನುವುದರ ಸೂಚನೆಯಾಗಿದೆ. ಅಂಬೇಡ್ಕರ್ ಅವರು ಮಂಡಿಸಿದ್ದ ಮೂಲ ಸಂವಿಧಾನವನ್ನು ದೇಶದಲ್ಲಿ ಜಾರಿ ಮಾಡಿದ್ದರೆ ದೇಶ ಈಗ ವಿಶ್ವಗುರುವಾಗಿರುತ್ತಿತ್ತು ಎಂಬ ಅಭಿಪ್ರಾಯಗಳು ಕೂಡ ಇವೆ. ಸಾಮಾಜಿಕ ಬದಲಾವಣೆಯಾದರೆ ಮಾತ್ರ ದೇಶವು ಅಭಿವೃದ್ಧಿಯತ್ತ ಸಾಗುತ್ತದೆ ಎನ್ನುವುದನ್ನು ಅಂಬೇಡ್ಕರ್ ಅವರು ಅರಿತಿದ್ದರು. ಆದರೆ 5G ಯುಗದಲ್ಲಿ ಕೂಡ ಇಂದಿಗೂ ಜನರು ಬದಲಾಗದೆ ಜಾತಿ ಧರ್ಮ ಭೇದ ಮಾಡುತ್ತಾ ಪರಸ್ಪರ ಕಚ್ಚಾಡುತ್ತಾ ಕಾಲ ಕಳೆಯುತ್ತಿದ್ದಾರೆ. ಎಲ್ಲರೂ ಜೊತೆಯಾಗಿ ಸಾಗಿದಾಗ ಅಂಬೇಡ್ಕರ್ ಅವರ ಆಶಯ ಈಡೇರಲಿದೆ.